ಸೊಲ್ಮೆಲು ನಮ್ಮ ಕುಡ್ಲಾತೋಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್. ವಾರ್ತೆದ ವಿವರ. ಸಹಕಾರಿ ರತ್ನ ಸವಣೂರು ಸೀತಾರಾಮ ರೈಕ್ಲಿನ 75ನೇ ವರ್ಷದ ಜನ್ಮದಿನಾಚರಣೆ ಅಮೃತ ಸಮ್ಮಾನ ಆಲಿಸ್ ಗುರುವಾರ ಪುತ್ತೂರು ತಾಲೂಕು ಸವಣೂರು ವಿದ್ಯಾರಶ್ಮಿ ಸಮೂಹ ಬರವು ಸಂಸ್ಥೆನ ಅಂಗನೋಡು ನಡೆತಂಡು ಕರೆಕ್ ಬೊಳ್ಳಿದ ಪೇಟದಿದು ತಮ್ಮನದ ಮರ್ಯಾದೆ ಮಲ್ತಿರು. ಸಹಕಾರಿ ರತ್ನ ಸವಣೂರು ಸೀತಾರಾಮ ರೈಕ್ಲಿನ 75ನೇ ವರ್ಷದ ಜನ್ಮದಿನಾಚರಣೆ ಅಮೃತ ಸಮ್ಮಾನ ಆಲಿಸ್ ಗುರುವಾರ ಪುತ್ತೂರು ತಾಲೂಕು ಸವಣೂರದ ವಿದ್ಯಾರಶ್ಮಿ ಸಮೂಹ ಬರವು ಸಂಸ್ಥೆನ ಅಂಗನೋಡು ನಡೆತಂಡು. ಲಕ್ಷ್ಮಿ ಮೆಮೋರಿಯಲ್ ಟ್ರಸ್ಟ್ದ ತಾಪಕಿರು ಡಾಕ್ಟರ್ ಎ.ಜೆ. ಶೆಟ್ಟಿ ಲೇಸನು ದೀಪನ ಮಲ್ತಿರು. ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವೀರ್ನ ಗುರ್ಕಾರ್ಮಿಡು ರಾಜ್ಯದ ದುಂಬುದ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ್ರು ಬೊಕ್ಕ ಬಿನ್ನೆರ್ನ ಒಟ್ಟು ಸೇರಿಕೆಡು ಸವಣೂರು ಸೀತಾರಾಮ ರೈಕ್ಲಿಗ್ ಬೊಕ್ಕ ಅರಿನ ಬೊಡೆದಿ ಕಸ್ತೂರಿ ಕಲಾ ರೈ ಇತ್ತದು ತರಿಕ್ ಬೊಳ್ಳಿಪೇಟಾದೀದ್ ಆಳ್ವಾಸ್ ಕಾಲೇಜು ಜೋಕುಲು ಆರತಿ ಪತ್ತದು ಅಮೃತ ತಮ್ಮನದ ಮರ್ಯಾದೆ ಮಲ್ತಿರು. ಸೀತಾರಾಮ ರೈ ಪಾತಿರ್ದು 75 ವರ್ಷದ ಬದುಕಡು ಕಷ್ಟ ಸುಖ ರಡ್ಡಲಾ ತೂತೆ ಏರಿಗ್ಲಾ ಮೋಸ ಮಲ್ತದಜಿ ಸಾಧ್ಯ ಆಯ್ನಾತ್ ಸಾಕಾರ ಕೊರ್ತೆ ನನ್ನಲ್ಲ ಸಮಾಜಗಾದ ಸೇವೆ ಸಂದಾವೆ ಅಂತ ಪಂಡಿರೋ. ದೇವರು ನಮ್ಮನ್ನು ಕೈ ಬಿಡಲಿಲ್ಲ ಅಂತ ಹೇಳುವಂಥ ಈ ಸಂತೋಷದಲ್ಲಿ ನನಗೆ ನನ್ನ ತಂದೆಯನ್ನು ನನ್ನ ತಾಯಿಯನ್ನು ನಾನು ಎ.ಜೆ. ಶೆಟ್ಟರನ್ನು ಮತ್ತು ನನ್ನ ಎಲ್ಲ ಬಂಧುಗಳು ನನಗೆ 7 ಜನ ನಾವು ಅಣ್ಣ ತಮ್ಮಂದಿರು ಎಲ್ಲರೂ ನನಗೆ ಭಾಳ ಸಂತೋಷಪೂರ್ವಕ ಸ್ವಾಗತ ನನಗೆ ಹೆಲ್ಪ್ ಮಾಡಿದ್ದಾರೆ. ಅವರನ್ನೆಲ್ಲ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ನನ್ನ ಹೆಂಡತಿ ಮತ್ತು ನನ್ನ ಮಕ್ಕಳು ಕೂಡ ನಮ್ಮ ಈ ಒಂದು ಉದ್ಯೋಗದಲ್ಲಿ ಯಾವತ್ತೇ ನೋವು ಮಾಡುವ ರೀತಿಯಲ್ಲಿ ಮಾತನಾಡದೆ ನನ್ನ ಕೆಲಸಕ್ಕೆ ಬೆಂಬಲ ಕೊಟ್ಟಿರತಕ್ಕಂಥ ಈ ಒಂದು ವ್ಯವಸ್ಥೆಯ ಮಧ್ಯದಲ್ಲಿ ನಾನು ಇಷ್ಟೊಂದು ದೊಡ್ಡ ಸಾರ್ವಜನಿಕ ಕೆಲಸ ಮಾಡಿದ್ದೇನೆ ಅಂತ ಹೇಳುವಂಥ ಹೆಮ್ಮೆ ನನಗಿದೆ. ಅದಕ್ಕೆ ಮಗದೊಮ್ಮೆ ನಿಮಗೆಲ್ಲರಿಗೂ ನಾನು ಈ ಒಂದು ವ್ಯವಸ್ಥೆಯನ್ನು ಮಾಡಿ ನನ್ನನ್ನು ಈ ರೀತಿಯಲ್ಲಿ ಗೌರವಿಸಿದ್ದಕ್ಕಾಗಿ ಪ್ರಥಮವಾಗಿ ಮೋಹನ ಆಳ್ವರಿಗೆ ಮತ್ತು ನನ್ನ ಸುಳ್ಯ ಪುತ್ತೂರು ಕಡಬದ ಎಲ್ಲ ನನ್ನ ಆತ್ಮೀಯ ಬಂಧುಗಳನ್ನು ಇನ್ನೊಮ್ಮೆ ಸ್ಮರಿಸಿಕೊಳ್ತಾ ಒಡೆಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊರ್ದು ಆದರ್ಶ ಬದುಕಗು ತ್ಯಾಗ ಬೋಡು ತ್ಯಾಗದ ಬದುಕದ ಒಟ್ಟುಗೂ ಶಾಶ್ವತ ಸುಖ ತಿಕ್ಕೊಂಡು ಸೀತಾರಾಮ ರೈ ತ್ಯಾಗದ ಬದುಕದ ಒಟ್ಟುಗು ಬುಳೆದು ಸಮಾಜಗೂ ಉಮೇದಾಯಿರಂದು ಪಂಡಿರು. ಒಂಜೆಡ್ಡೆ ಆದರ್ಶ ಸಂಘಟಕ್ಕೆ ಏರಂದು ಒಂಜಿ ಉದಾಹರಣೆ ಕೊರಡು ಒಂದಾಂಡ ಸೀತಾರಾಮ ರೈಕ್ಲೇನ್ ಧೈರ್ಯಡು ಉಡಲ್ ಬೊಟ್ಟು ಪಣನೊಳಿ ಇಂದು ಅಂದು ಅಂತ ಈ ನೆಡ್ಡೆ ಪೊರ್ಲುದೊಂಜಿ ಸಂಭ್ರಮದ ಲೇಸು ಮುಲ್ಪ ಸಂಪನ್ನತೆ ಆಗ್ತಾನೆ ಭಾರಿ ಲಾಯ್ಕದ ವಿಚಾರಗಳೇನು ಮಾತ್ರ ಪಟ್ಟು ಹೊಂದಿರು ಬೊಕ್ಕ ಆಳ್ವೆ ರೀತಿನ ಸಭೆ ಅವು ಶಿಸ್ತುಬದ್ಧವಾದ ಇಟ್ಟು ಗಣ್ಯರು ಮಾನ್ಯರು ಮಾತಾಯ್ತು ಒಂಜಾತು ಕುಳ್ಳುದು ಕೇಣ್ಣಂಚಿನ ವಿಚಾರ ಅವು ಯಾನ್ ತೂಯಿನವು ನೆಡ್ದುಂಬಲ ತೂಯಿನವು ಸಮಯಕ್ಕೂ ಭಾರಿ ಬೆಲೆ ಕೊರ್ನಾರು ಯಾನ್ ಒಂಜಿ 2 ನಿಮಿಷ ಅಂಚೆ ಇಂಚ ಅಂಡು ಬಣ್ಣಗ ಇಂಚ 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 ಒಂದಿತ್ತನು ಬತ್ತೆರ ದಾನೇನು ಸಮಯದ ವಿಲೇನ ಅಲ್ಪತ್ವೇರಿಗೆ ಸಾಧ್ಯತೆ ಆಪುಂಡು ಎಟ್ಟೆ ಒಂಜಿ ಸಂದರ್ಭ ಏಪಲ ನಮ್ಮ ಕ್ರಿಯಾಶೀಲರಾವಡು ಅಂತ ಇಲ್ಲಿ ಹೆಸರು ಒಂದು ಎಡ್ಡೆ ಸಂದೇಶ ಕೊರಳಿ ಅರ್ಧಾದ ಬಂಡೆ ಅಂದ್ಕೊಂಡು ನಿಖಲ ಸಮ್ಮಾನಗೂ ಎನ್ನಡದ ಅಪ್ಪಣ ಒಂಜಿ ಸೇವೆ ಸಮಾಜವು ಮಲ್ಪರೆ ನಾನು ಏಪಲ ಬದ್ದೆ ಅಂತ ಪಂಡೇರಿ 5 ವರ್ಷದ ಬಂಗಾರದ ಪರ್ವ ಮುಗಿಂಡಿ 75ನೇತ ಅಮೃತ ಮಹೋತ್ಸವ ನಡಪಣೆ ಸಾಧ್ಯ ಆಂಡದನ ಶತಮಾನೋತ್ಸವದ ಪುರ್ಲುಣ್ ತೂಪಣಂಚಿನ ಶಕ್ತಿನೂ ಕೊರಡು ಅಂದು ಎಡ್ಡೆ ಆಯುರ ಆರೋಗ್ಯನ ಕೊರಡು ಅಂದು ಅವರಿಗೆ ಶುಭ ಹಾರೈಕೆ ಮಲ್ತೊಂದುಲ್ಲೆ. ಡಾಕ್ಟರ್ ಮೋಹನ್ ಆಳ್ವ ಗುರ್ಕಾರ್ಮೆದ ಪಾತಿರ ಪಂಡಿದ್ದು ಧರ್ಮ ಮಾರ್ಗೊಡು ಬದುಕದು ಸಾಮಾಜಿಕ ಕ್ಷೇತ್ರಡು ಕೆಲಸ ಮಲ್ತಿನ ರೈಕ್ಲಿನ ಸೇವಾ ಬದುಕನು ನೆಂಪು ಮಲ್ತೊನ್ನವು ಎಡ್ಡೆ ಕಾರ್ಯ ಅಂತ ಪಂಡಿರೋ. ಅವರನ್ನು ಅವರ ಕಾರ್ಯತಂತ್ರಗಳನ್ನು ಅವರು ಬದುಕಿದಂಥ ವಿಧಾನವನ್ನು ನಾವು ಸ್ವಲ್ಪ ಅದನ್ನು ಹೇಳಿಕೊಂಡು ನಾವು ಕೂಡ ಬದುಕಿನಲ್ಲಿ ಹಾಗೇ ಇರಬೇಕು ಎಂಬುದನ್ನು ಆಲೋಚನೆ ಮಾಡುವಂಥ ಇದೊಂದು ಸಂದರ್ಭ. ಅವರ ಬದುಕನ್ನು ನಾವು ಸಂಪೂರ್ಣ ತೆಗೆದು ನೋಡಿದರೆ ಒಂದು ಧರ್ಮಿಷ್ಠನಾಗಿ ಅವರು ಬದುಕಿದವರು. ನಮ್ಮ ಧರ್ಮ ಇರುವುದೇ ಅದಕ್ಕಾಗಿ. ಈ ಧರ್ಮ ಅದು ಮಾನವ ಧರ್ಮ. ಇವತ್ತು ಇಂಥ ಧರ್ಮದಲ್ಲಿ ಬದುಕಲಿಕ್ಕೆ ಇವತ್ತು ಒಂದು ಧರ್ಮಿಷ್ಠನಾಗಿ ಬದುಕಿದರೆ ಅವನಿಗೆ ನಾನು ಬದುಕಿನಲ್ಲಿ ಆ ಧರ್ಮವನ್ನು ಮುಂದಿಟ್ಟುಕೊಂಡು ಸತ್ಯಾನ್ಯಾಯ ಧರ್ಮದಲ್ಲಿ ಬದುಕಬೇಕು ಎಂಬುದನ್ನು ಸ್ಪಷ್ಟತೆ ಅವನ ಜೀವನದಲ್ಲಿದೆ. ಎಂದೂ ತನ್ನ ಒಂದು ಜೀವನದ ಜೊತೆ ಧರ್ಮವನ್ನು ಬಿಟ್ಟು ಅವರ ಬದುಕೇ ಇಲ್ಲ. ಧರ್ಮ ಎಂಬುದನ್ನು ನನ್ನ ಬದುಕಿನಲ್ಲಿ ಅವಿಭಾಜ್ಯ ಅಂಗವಾಗಿ ಸ್ವೀಕರಿಸಿಕೊಂಡು ಸಮಯ ಬಂದಾಗ ತನ್ನ ಧರ್ಮದ ಒಂದು ಅದರಲ್ಲಿದ್ದಂಥ ಭಕ್ತಿಯನ್ನು ಅವರು ಬೇಕಾದಷ್ಟು ತೋರಿಸಿಕೊಟ್ಟಿದ್ದವರು. ಹಲವಾರು ದೇವಸ್ಥಾನಗಳು, ಅದರ ಒಂದು ದೊಡ್ಡ ಪಟ್ಟಿಯೇ ಇದೆ. ಅಷ್ಟು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿಕೊಡ್ತಾ
ತನ್ನ ಬದುಕಿನಲ್ಲಿ ಧರ್ಮಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಟ್ಟವರು. ಸುಳ್ಯ ಚೇತನ ಶಾಲೆದ ಎಂಬಿ ಸದಾಶಿವ, ಸವಣೂರು ಗ್ರಾಮ ಪಂಚಾಯತ್ ಗುರ್ಕಾರ್ದಿ ರಾಜೀವಿ, ಎನ್ ಸುಂದರ್ ರೈ, ಕುಸುಮಾ ಪಿ ಶೆಟ್ಟಿ, ಅಮೃತ ರಶ್ಮಿ, ಎದ್ಕೋನ್ನ ಸಮಿತಿದ ಗುರ್ಕಾರ್ಯರು ಕೆಆರ್ ಗಂಗಾಧರ್, ಕಾರ್ಯಂತಿರು ಸೀತಾರಾಮ ಕೇವಲ, ಕೋಶಾಧಿಕಾರಿ ಅಶ್ವಿನ್ ಎಲ್ ಶೆಟ್ಟಿ, ಹಿರಿಯ ಪತ್ರಕರ್ತರು ಪಿಬಿ ಹರೀಶ್ ರೈ ಪಾಲ್ಗೊಂಡಿರು. ಪ್ರದೀಪ್ ಕುಮಾರ್ ರೈ ಪನ್ನೆ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕಂಕನಾಡಿ ಮಾರ್ಗದ ಕೈತಲು ಕಜೌದಕ್ಕೊಂದಿತ್ತಿನ ಫಾಸ್ಟ್ ಫುಡ್ ಬೇಲೆದ ಒರಿಯಗ್ ಕುಡ್ಲಾ ಮಹಾನಗರ ಪಾಲಿಕೆ ಅಧಿಕಾರಿಗಳು 20,000 ರೂಪಾಯಿ ದಂಡ ಪಾಡ್ತಿರು. ಬ್ಲಾಕ್ ಸ್ಪಾಟ್ ಆದಿತ್ತಿನ ಈ ಜಾಗೆನು ಹೊರ ನಿರ್ಮಲ ಮಲ್ತದಿತ್ತನಲ್ಲ ಪಿರ ಕಜೌ ಹೇಸಿಗೆ ಮಾತ ಪಾಡುನ ಮಾಮೂಲಿ ಆದಿತ್ತನು. ಕುಡ್ಲಾ ನಗರಡು ಮಾರ್ಗದ ಬರಿಟ್ಟು ಕಜೌದಕ್ಕೊಂದಿತ್ತಿನ ಒರಿಯಗ್ ಕುಡ್ಲಾ ಮಹಾನಗರ ಪಾಲಿಕೆ 20,000 ರೂಪಾಯಿ ದಂಡ ಪಾಡ್ತಂಡು. ಕಂಕನಾಡಿ ಕೈತಲ್ ಮಾರ್ಕೋಗು ಕಜೌದಕ್ಕುನ ಫಾಸ್ಟ್ ಫುಡ್ ಸಂಸ್ಥೆ ಬೇಲೆ ಮಲ್ಪುನ ಒರಿಯಗ್ ಈ ದಂಡ ಪಾಡ್ತಂಡು. ಈ ಜಾಗೆಡ್ ಕಜವು ಬೊಡ್ಚಂದಿನ ಮಾತ ದಕ್ಕದು ಬ್ಲಾಕ್ ಸ್ಪಾಟ್ ಉಂಡಾದಿತ್ತಂಡು. ಮಹಾನಗರ ಪಾಲಿಕೆ ಐದು ಬೊಕ್ಕ ಅವೆನು ನಿರ್ಮಲ ಮಲ್ತದಿತ್ತಂಡು. ಐದು ಬೊಕ್ಕ ಕಜೌದಕ್ಕುನ ನಿಯಂತ್ರಣಗು ಬತ್ತದಿತ್ತಂಡಲ ಇಂಚಿಪ್ಪ ಕೆಲವಿರು ಕಜೌದಕ್ಕೊಂದಿತ್ತರು. ಇಂದೇನು ಗುಮನಗುದ್ದೆತೊನ್ನ ಕುಡ್ಲಾ ಮಹಾನಗರ ಪಾಲಿಕೆದ ಅಧಿಕಾರಿಲು ಕಾರ್ಯಾಚರಣೆ ನಡಪಾದು ಕಜೌ ಪಾಡೊಂದಿತ್ತಿನ ಫಾಸ್ಟ್ ಫುಡ್ ಬೇಲೆದ ಎನ್ ಪತ್ತದು 20,000 ರೂಪಾಯಿ ದಂಡ ಪಾಡಿಯರು. ಕುಡ್ಲಾ ಮಹಾನಗರ ಪಾಲಿಕೆಡು ಅಚ್ಪ ವಾರ್ಡ್ದ ಕಜವ್ನು ತೂವನೆರೆ ಬೊಂಬೈ ಮೂಲದ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿಗೂ ಕೊಡ್ದಿತ್ತಂಡು. ಆಂಡ ಮೊಕ್ಕಲು ಸರಿಯಾದ ತೂವೊಂದಿತ್ತಜೆರಂದು ಪನ್ಪನ ದೂರುಡು ಇಂದೆತ್ತ ಗುತ್ತಿಗೆ ವಾಯ್ದೆ ಮುಗಿದಿತ್ತಂಡು. ಆಂಡ ಬೇತೆ ನಿಮೂರ್ತಿ ದಾಂತೆ ದುಂಬರಿದಂಡು. ಕಜವ್ ತೆಪ್ಪಾದು ನಿರ್ಮಲ ದೀಪನ ದುಂಬರಿಂಡಲ ನನಲ ಸರಿಯಾದ ಮಲ್ತೊಂದಿಜ್ಜರು. ಈ ವಿಚಾರ ಪಾಲಿಕೆ ಸದಸ್ಯರಿಗೂ ಅಂಚಲತ್ತು ಇಂಚಲತ್ತು ಆತಂಡು. ಒಂದು ಪಾಲಿಕೆಗೊಂಜಿ ಸವಾಲಾವೊಂದುಂಡು. ಒಂದುವೇ ಕಾರಣ ಜನಕುಲು ಕಜವನು ಓಲೋಲು ದಕ್ಕೊಂದುಲ್ಲಿருந்து ದೂರು ಕೇಂದು ಬರನುಂಡು. ಕೇರಳದ ಮಲಪುರಂ ಮುಡಿದು ನಡತೊಂದೇ ಪೋದು ಹಜ್ ಪವಿತ್ರ ಯಾತ್ರೆ ಮಲ್ತದುಪ್ಪುನ ಶಿಹಾಬ್ ಬೊಟ್ನೂರು ಗುರುವಾರ ಬಯ್ಯಗ್ ತಲಪಾಡಿ ಗಡಿ ಕಡಪುನಗ ದಕ್ಷಿಣ ಕನ್ನಡ ಜಿಲ್ಲೆದ ಮುಸ್ಲಿಂ ಸಮುದಾಯ ಅರೆನು ಬಾರಿ ಮರ್ಯಾದೆಡಿ ಎತ್ಕೊಂಡರು. ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಗುರ್ಕಾರ್ಯರು ಕೆ ಅಶ್ರಫ್ ಈ ಪೊರ್ತುಳಿತ್ತರು. ಕೇರಳದ ಮಲಪುರಂ ಪವಿತ್ರ ಹಜ್ ಯಾತ್ರೆಗ್ ನಡತೊಂದೇ ಪೋವಂದುಪ್ಪುನಗ ಶಿಹಾಬ್ ಚೊಟ್ಟೂರು ಗುರುವಾರ ಬಯ್ಯ ಐನರೇಕ್ ತಲಪಾಡಿ ಗಡಿಟೆ ದಕ್ಷಿಣ ಕನ್ನಡ ಜಿಲ್ಲೆಗ್ ಕಾರ್ದಿತ್ತೇರು. ಈ ಪೊರ್ತುಡು ಪಾಕ ಜನ ಶಿಹಾಬೆರೆನು ಎತ್ಕೊಂಡೆರು. ಎನ್ಮಸರತ್ತ ಆಜನೂದೇಡ್ಲ ಹೆಚ್ಚ ಕಿಲೋಮೀಟರ್ ದೂರದ ಪವಿತ್ರ ಮಕ್ಕಗ್ 9 ತಿಂಗಳು ನಡತೊಂದೇ ಪೋಪನ ಸಂಕಲ್ಪ ಮಲ್ತದಿನ ಶಿಹಾಬ್ ತಲಪಾಡಿಗ ಬನ್ನಗನೆ ನೂದೇಡ್ಲ ಹೆಚ್ಚ ಜನ ಎದ್ಕೊಂಡು ಅರೆನ ಒಟ್ಟುಗೂ ಏತ ಸಾಧ್ಯನ ಆತು ದೂರ ಮುಟ್ಟ ಪೋಯಿರು. ಮಂಜೇಶ್ವರದ ಪೊಸಂಗಡಿಡು ಆರೋಗ್ಯ ಪರೀಕ್ಷೆ ಮಲ್ತೊನ್ನ ಶಿಹಾಬ್ ಒಂತೆ ಪೊರ್ತು ವಿಶ್ರಾಂತಿ ಮಲ್ತದು ಯಾತ್ರೆ ದುಂಬರಿತೆರು. ಕೋಟೆಕಾರ್ ಬೀರಿದ ಪಳ್ಳಿಡ್ ಮಗ್ರಿಬ್ ನಮಾಜ್ ಮಲ್ತಿನ ಅರೆಗ್ ಮಾತಿರ್ಲ ಎಡ್ಡೆಪ್ಪು ಬೈಕದು ಕಡಪುಡ್ದು ಕೊರಿಯರು. ಈ ಪೊರ್ತುಡು ಜನ ಹೆಚ್ಚಾದು ನುರ್ಕುನ ಜೋರಾದು ಅರೆಗ್ ನಡತೊಂದು ಪೊಯರನೇ ಕಷ್ಟ ಆದಿತ್ತಂಡು. ತಲಪಾಡಿಡ್ದು ಬೀರಿ ಮುಟ್ಟ ಒಟ್ಟುಗು ಜನ ಬತ್ತದು ಒಂದು ಮಾರ್ಗ ಬ್ಲಾಕ್ಗ್ ಕಾರಣ ಆದು ಕೆಲವು ಬಸ್ಸುಲು ಸಂಚಾರ ಉಂಟಾದಿತ್ತ. ಪಂಪೆಲ್ದ ತಕ್ವಾ ಮಸ್ಜಿದ್ ರಾತ್ರೆ ಮುಂತುನ ನಿರ್ಧಾರ ಮಲ್ತದಿತ್ತಂಡಲ ಸಾರ್ವಜನಿಕ ನುರ್ಕಾಟುಡು ನಿಘಂಟದ ಜಾಗೆ ಮುಟ್ಟರೆ ಸಾಧ್ಯ ಆತಜಿ. ಅಂಚಾದ್ ಕೋಟೆಕಾರ್ದ ಹನಫಿ ಪಳ್ಳಿಡೆ ರಾತ್ರೆ ಉಂತೊಡಾದು ಬತ್ತಂಡು. ದಕ್ಷಿಣ ಕನ್ನಡ ಮುಸ್ಲಿಂ ಒಕ್ಕೂಟದ ಗುರ್ಕಾರ್ಯರು ಕೆ ಅಶ್ರಫ್, ರಾಜ್ಯ ಹಜ್ ಕಮಿಟಿ ದುಂಬುದ ಸದಸ್ಯರು ಕೆಎಂ ಅಬುಬಕ್ಕರ್, ಸಿದ್ದಿಕ್ ಮೋಂಟುಗೋಳಿ ಶಿಹಾಬೆರೆನು ಗಡಿ ಜಾಗಿಡು ಎತ್ಕೊಂಡೆರು. ತಿರುಗುನ ಮುಚ್ಚಿಗೆ ಹೊಸ ಕಲ್ಪನೆ ಹೊಸತು ಬೋರ್ಡು ಅವು ಪ್ರಕೃತಿ ನಿಯಮಾಂದ್ ಆನೆಗುಂದಿ ಮಹಾಸಂಸ್ಥಾನದ ಶ್ರೀ ಕಾಳಹಸ್ತೀಂದ್ರ ಸರಸ್ವತಿ ಮಹಾಸ್ವಾಮೀಜಿ ಪಂತೆರು ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನಡು ಬ್ರಹ್ಮಕಲಶದ ಧಾರ್ಮಿಕ ಸಭೆ ಮುಗಿತಲುಡು 6 ಆಶೀರ್ವಚನ ಕೊರಿಯರು. ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನಡು ಗುರುವಾರ ಬ್ರಹ್ಮಕಲಶದ ವೈದಿಕ ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಲಿನ ಮುಗಿತಲಾಲೀಸ್ ನಡತಂಡು. ಬ್ರಹ್ಮಕಲಶ ಸಮಿತಿ ಪ್ರಧಾನ ಕಾರ್ಯಂತಿರು ರಾಘವೇಂದ್ರ ಕಿಣಿ ಎತ್ಕೊಂಡರು. ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಡಾಕ್ಟರ್ ಕಟ್ಟೆ ರವಿರಾಜ ಆಚಾರ್ಯರ್ನ ಗುರ್ಕಾರ್ಮಿಡ ನಡತಿನ ಧಾರ್ಮಿಕ ಸಭೆಟ್ ಶ್ರೀ ಆನೆಗೊಂದಿ ಮಹಾಸಂಸ್ಥಾನದ ಶ್ರೀ ಕಾಳಹಸ್ತೀಂದ್ರ ಸರಸ್ವತಿ ಮಹಾಸ್ವಾಮೀಜಿ ಆಶೀರ್ವಚನ ಕೊರಿಯರು. ಕಾಷ್ಟ ಶಿಲ್ಪದ ವೈಭವ ಮುಲ್ಪತುವಲೆ
ಶಿಲ್ಪಿ ಸುದರ್ಶನ ಅರೆನ ಪುದರ್ಗ್ ಸರಿಯಾದ ಎಡ್ಡೆ ಶಿಲ್ಪಕಲಾ ದರ್ಶನ ಮಲ್ಪಾದಿರು. ತಿರುಗನ ಮುಚ್ಚಿಗೆ ಪೊಸ ಕಲ್ಪನೆ, ಪೊಸತ್ ಬೋಡು ಅವು ಪ್ರಕೃತಿ ನಿಯಮ. ಕಡಿಯಾಳಿ ಅಮ್ಮನ ಆಶೀರ್ವಾದಡು ಶಿಲ್ಪಿಲೆಗ್ ಆ ಯೋಗ ಕೂಡ್ದು ಬೈದನೆಂದು ಸ್ವಾಮೀಜಿ ಪಂಡಿರು. ಯಾರಿಗೂ ಕೂಡ ಅದು ಇಲ್ಲ ಅನ್ನುವ ಶಬ್ದ ಇಲ್ಲ. ಬಂದವರಿಗೆಲ್ಲ ನೆರಳು, ಹಣ್ಣು, ಆಶ್ರಯನ್ನು ಕೊಡುವಂತಹ ಮಾವಿನ ಮರದ ಸೇವೆ ನಮ್ಮ ಸ್ವಯಂ ಸೇವಕರ ಸೇವೆ. ಹೇಗೆ ಇಲ್ಲಿ ಸೇವೆ ಮಾಡುವಾಗ, ಇಲ್ಲಿ ಸಂತರ್ಪಣೆ ವಿಭಾಗದಲ್ಲಿ ಭಾಗವಹಿಸುವಾಗ ಅಕಸ್ಮಾತಾಗಿ ಅಲ್ಲಿ ಏನಾದರೂ ಸೇವೆಯಲ್ಲಿ ಕೊರತೆ ಆದರೆ ಬಂದವರೆಲ್ಲ ಬೈತಾರೆ, ನಿಮಗೆ ಗೊತ್ತಾಗೋದಿಲ್ಲ, ನಾವು ಬಂದೆಷ್ಟು ಹೊತ್ತಾಯಿತು, ಹಾಗೆ ಹೀಗೆಲ್ಲ ಬೈತಾರೆ. ಯಾರು ಏನೇ ಬೈದರೂ ಯಾರಿಗೂ ಕೂಡ ಪ್ರತಿಕ್ರಿಯೆ, ಪ್ರತ್ಯುತ್ತರವನ್ನು ಕೊಡದೆ ಅಮ್ಮನವರ ಸೇವೆ ಅನ್ನುವ ಉದ್ದೇಶದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಯಾರು ಅವರಿಗೆ ಹೋಗಿ ಕೇಳೋದಿಲ್ಲ, ನೀವು ನೀರು ಕುಡಿದ್ರ, ನೀವು ತಿಂಡಿ ತಿಂದ್ರ, ನೀವು ನಿದ್ದೆ ಮಾಡಿದ್ರ, ಯಾರು ಕೇಳೋದಿಲ್ಲ. ಏನಾದರೂ ವ್ಯತ್ಯಾಸ ಆದರೆ ಹೋಗಿ ಬೈತಾರೆ. ಅದನ್ನೆಲ್ಲವನ್ನು ಮರೆತು ಅಮ್ಮನವರ ಸೇವೆ ನಮ್ಮ ಉದ್ದೇಶ ಅಂದು ಇಟ್ಟುಕೊಂಡು ಅವರು ಸೇವೆ ಮಾಡ್ತಾರಲ್ಲ, ಹಾಗಾಗಿ ಅತ್ಯಂತ ವಿಶಿಷ್ಟಪೂರ್ಣವಾಗಿರ್ತಕ್ಕಂಥ ಸೇವೆ ನಮ್ಮ ಸ್ವಯಂ ಸೇವಕರ ಸೇವೆ. ಅವರ ಸೇವೆ ಖಂಡಿತ ಭಗವಂತ ಭಗವತಿ ಮೆಚ್ಚುವಂತಹ ಸೇವೆ. ಆರ್ಎಸ್ಎಸ್ ಜ್ಯೇಷ್ಠ ಪ್ರಚಾರಕ ಅದು ಪುನಃ ಸು ರಾಮಣ್ಣ ಹುಬ್ಬಳ್ಳಿ ಧಾರ್ಮಿಕ ಉಪನ್ಯಾಸ ಕುರ್ದು ಮೈಸೂರುಡು ಮೈಸಾಸುರನು ಸಂಹಾರ ಮಲ್ತಿನ ಚಾಮುಂಡಿ ಉಳ್ಳೆರು ಮುಲ್ಪ ಕಡಿಯಾಳಿಡು ಕುಡೊಂಜಿ ಮಹಿಷಾಸುರ ಮರ್ದಿನಿನು ತೂಯಿನಂಚಾಂಡು ನನೂರ ಮೈಸೂರ ಚಾಮುಂಡಿನು ತೂದು ಅಲ್ಪ ಕಡಿಯಾಳಿದ ಮಹಿಷಾಸುರ ಮರ್ದಿನಿನ ದರ್ಶನ ಮಲ್ಪೆ. ಧರ್ಮ ಪರಿಕಲ್ಪನೆಡು ಕೆಲವೆರಡ ತಪ್ಪು ಕಲ್ಪನೆ ಉಂಡು. ಧರ್ಮದ ಪ್ರಜ್ಞೆ ಭಾರತೀಯರಡ ಅರಳುಡು. ನಮ್ಮ ದೇಶ ಮಾತೃಭೂಮಿ ಭಾರತ ಅಂದು ಸು ರಾಮಣ್ಣ ಪಂಡಿರು. ಭಾರತದಲ್ಲಿ ನಿಧರ್ಮ ಅಧರ್ಮ ತಮ್ಮ ಕೊನೆಯ ದಿನಗಳನ್ನು ಕಾಣ್ತಾ ಇರೋ ಸಮಯದಲ್ಲಿ ದೀಪ ಆರುವ ಮೊದಲು ಹೆಚ್ಚು ಉರಿಯತ್ತೆಲ್ಲ ಸದ್ದು ಗದ್ದಲ ಆಗ್ತಾ ಇದೆ. ಅದಕ್ಕೆ ತಲೆ ಬಿಸಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರ ಕೈಲಿ ಭಗವಂತನ ಶಕ್ತಿ ಇದೆಯೋ ಅವರು ಆವೇಶಕ್ಕೆ ಒಳಗಾಗಬಾರದು. ಶ್ರೀರಾಮ ಇದ್ದಾಗಿರಬೇಕು, ಆವೇಶಕ್ಕೆ ಒಳಗಾಗಬಾರದು. ಆ ಭಗವಂತನ ಇರುವಿಕೆಯಲ್ಲಿ ನಂಬಿಕೆಯನ್ನು ಇಟ್ಟು ಬಂದದ್ದೆಲ್ಲವನ್ನು ಶಾಂತವಾಗಿ ಎದುರಿಸ್ತಾ ಹೋಗಬೇಕು. ವಿಶ್ವಾಮಿತ್ರನ ಆಕ್ರಮಣ ಆದಾಗ ವಸಿಷ್ಠರು ಶಾಂತವಾಗಿ ದಂಡ ಹಿಡಿದು ಆ ವಿಶ್ವಾಮಿತ್ರನ ಆಕ್ರಮಣವನ್ನು ನಿರಾಕರಣೆ ಮಾಡಿ ಆ ವಿಶ್ವಾಮಿತ್ರನನ್ನು ಬ್ರಹ್ಮರ್ಷಿಯನ್ನಾಗಿ ಮಾನ್ಯತೆ ಮಾಡಿದಂಥ ಮಹಾನುಭಾವ ವಸಿಷ್ಠ. ಇದು ಭಾರತದ ಸಂಸ್ಕೃತಿ. ಇದು ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಪುರುಷೋತ್ತಮ ಪಿ ಶೆಟ್ಟಿ, ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ನಾಗೇಶ್ ಹೆಗ್ಡೆ, ದೇವಸ್ಥಾನದ ಪೂಜೆ ಮಲ್ಪನ ರಾಧಾಕೃಷ್ಣ ಉಪಾಧ್ಯಾಯರು, ಒಡಿಪುದ ಹಿರಿಯರು ಬಿ ಜಯರಾಜ ಹೆಗ್ಡೆ, ಧಾರ್ಮಿಕ ಪರಿಷತ್ ಸದಸ್ಯರು ಮೋಹನ ಉಪಾಧ್ಯಾಯರು, ಬ್ರಹ್ಮಕಲಶ ಸಮಿತಿ ಒತ್ತು ಗುರ್ಕಾರ್ಯರು ಭಾಸ್ಕರ ಶೇರಿಗಾರ್, ನಗರಸಭಾ ಸದಸ್ಯರಾಯನ ಸಂತೋಷ್ ಜತ್ತಣ್ಣ ಬೊಕ್ಕ ಕಲ್ಪನಾ ಸುಧಾಮ, ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಶಶಿಕಲಾ ಭರತ್ರಾಜ್ ಧಾರ್ಮಿಕ ಸಭೆಟ್ಟು ಪಾಲ್ಗೊಳ್ಳುತ್ತಿದ್ದರು. ಒಡಿಪು ಜಿಲ್ಲೆ ಕಾರ್ಲಡು ಅಪರೂಪದ ಜೋಡಿಯುಂಜಿ ದಾರಿದ ಮಣಿ ಏರ್ದಿರು. ನಾಲಡಿ ಎತ್ತರದ ಹಿರಿಯಡ್ಕದ ಶ್ರೀಕೃತಿ ಪನ್ಪುನ ಜವಂದಿನ ನಾಲಡಿ ಎತ್ತರದ ಹರ್ಷಿತ್ ಕುಮಾರ್ ಪನ್ಪುನಾರ್ ಮದುವೆ ಆತೇರು. ಒಡಿಪು ಜಿಲ್ಲೆದ ಕಾರ್ಲಡು ಅಪರೂಪದ ಜೋಡಿ ಸಂಸಾರಗು ಪಜ್ಜೆತಿತ್ತಂಡು. ಆಣು ಪುಣ್ಣು ಇರ್ವಿರ್ಲ ಕುದ್ಯ ಇತ್ತದು ಕುಳ್ಳ ಜೋಡಿಯಿಂದ ಪನ್ಪ ಒಂದು ಮದುವೆ ಆದ ಕಂಡನಿ ಬುಡಿದೆ ಆತಿರು. ನಾಲಡಿ ಎತ್ತರದ ಹಿರಿಯಡ್ಕದ ಶ್ರೀಕೃತಿನ ನಾಲಡಿ ಎತ್ತರದ ಹರ್ಷಿತ್ ಕುಮಾರ್ ಮದುವೆ ಆತೇರು. ಕಾರ್ಲಾ ಜೋಡು ಮಾರ್ಗದ ಕುಲಾಲ ಸಭಾ ಭವನೋಡು ನಡತಿನ ಮೊಕ್ಲಿನ ಮದುವೆಗ್ ಬಂಧುಲು ಇಷ್ಟರು ದೋಸ್ತಿಲು ಪಾಕ ಜನ ಬಚದಿತ್ತದು ಮದಿಮಾಯೆ ಮದಿಮಾಲಕ್ ದೇಸೆ ಪಾಡ್ದು ಆಶೀರ್ವಾದ ಮಲ್ತಿರು. ಸಂಗೀತ ನಲಿಕೆ ತಮಾಸ್ ಮಾತ ಮದಿಮೆದ ಲೇಸಡು ಇತ್ತದು ಲೇಸನು ಪೊರ್ಲು ಮಲ್ತು ಕೊಂಡೋ. ಕ್ಯಾನ್ಸರ್ ಸಿಕ್ಕದಕ್ಲಿಗೂ ಕಮ್ಮಿ ಖರ್ಚುಡು ಮರ್ದು ಕೊರಿಯಗಾದು ಏನಪೋಯ ಡೀಮ್ಡ್ ವಿಶ್ವವಿದ್ಯಾನಿಲಯ ಬೊಕ್ಕ ಟಾಟಾ ಟ್ರಸ್ಟ್ ಜೊತೆ ಸೇರಿಕೆಡು ಜೂನ್ 11 ದೇರ್ಲಕಟ್ಟೆದ ಏನಪೋಯ ಕ್ಯಾಂಪಸ್ ಜುಲೇಖಾ ಏನಪೋಯ ಆಂಕಾಲಜಿ ಸಂಸ್ಥೆ ಉದೀಪನ ಮಲ್ಪುಣಂದು ಏನಪೋಯ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ ಎಂ ವಿಜಯ್ ಕುಮಾರ್ ಪಂತೆರ. ಏನಪೋಯ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ ಎಂ ವಿಜಯ್ ಕುಮಾರ್ ಬುಧವಾರ ದೇರ್ಲಕಟ್ಟೆಡು ಸುದ್ದಿಕೊಟ್ಟುಡು ಪಾತಿರ್ದು ಕ್ಯಾನ್ಸರ್ ಸೀಕದಕ್ಲೆಗ್ ಕಮ್ಮಿ ಖರ್ಚಿಡು ಮರ್ದು ಕೊರಿಯರೆಗಾದು ಏನಪೋಯ ಡೀಮ್ಡ್ ವಿಶ್ವವಿದ್ಯಾನಿಲಯ ಬೊಕ್ಕ ಟಾಟಾ ಟ್ರಸ್ಟ್ ಜೊತೆ ಸೇರಿಕೆಡು ಜೂನ್ 11 ದೇರ್ಲಕಟ್ಟೆದ ಏನಪೋಯ ಕ್ಯಾಂಪಸ್ ಜುಲೇಖಾ ಏನಪೋಯ ಆಂಕಾಲಜಿ ಸಂಸ್ಥೆ ಉದೀಪನ ಮಲ್ಪುಣೊಂದು ಪಂಡಿರು.
ಭಾರತಡು ಕ್ಯಾನ್ಸರ್ ಸಿಕ್ಕಡು ಹೆಚ್ಚ ಜನ ಸಯ್ಯೊಂದುಲೇರು ಮಾತಾ ಪ್ರಾಯದಕ್ಲಿಗ್ಲ ಬೇತೆ ಬೇತೆ ನಮೂನೆಡು ಕ್ಯಾನ್ಸರ್ ತಗುಲುಂಡು ಕೆಲವು ಕಡೆಟ್ಟು ಸರಿಯಾಯಿನ ಮರ್ದ ತಿಕ್ಕಂದೆ ಜನ ಜೀವ ಕಳೆವನ್ವೇರು ಕ್ಯಾನ್ಸರ್ಗೂ ಸರಿಯಾಯಿನ ಮರ್ದು ಕೊರ್ದು ಬಡವೆರೆಗೂ ಆಶಾ ಕಿರಣದಂಚ ಟಾಟಾ ಟ್ರಸ್ಟ್ ಕ್ಯಾನ್ಸರ್ ಆರೈಕೆಡು ದುಂಬುಂಡು ಏನಪೋಯ ಆಸ್ಪತ್ರೆಲ 10 ವರ್ಷದಿಂಚ ಕ್ಯಾನ್ಸರ್ ಸೀಕಗೂ ಕಮ್ಮಿ ಖರ್ಚಿಡು ಸುಧಾರಣೆದ ಮರ್ದು ಕೊರೊಂದು ಬೈತಂಡು ಗ್ರಾಮೀಣ ಭಾಗದ ಸೀಕದಕ್ಲಿಗೂ ಕಮ್ಮಿ ಖರ್ಚಿಡು ಮರ್ದು ಒದಕಾವನ ಉದ್ದೇಶ ಜುಲೇಖಾ ಏನಪೋಯ ಸಂಸ್ಥೆಗೆ ಉಂಡೊಂದು ವಿಜಯ್ ಕುಮಾರ್ ಪಂಡೆರು. ಸೊ ಇದು ಯಾಕೆ ನಾನು ಆ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಒಂದು ವಿಭಾಗನ ಇಟ್ಕೊಂಡು ನಾವು ಇಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಕೊಡೋಕ್ಕೆ ಆಗೋದಿಲ್ಲ. ನಾವು ಮಲ್ಟಿಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತೀವಿ. ಸೊ ಸರ್ಜರಿನೂ ಮಾಡ್ತಾ ಇರ್ತೀವಿ, ರೇಡಿಯೋಥೆರಪಿ ಕೊಡ್ತೀವಿ, ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಐಸೋಟೋಪ್ ಥೆರಪಿ ಇದೆ ಅದನ್ನು ಕೊಡ್ತೀವಿ, ಆಮೇಲೆ ಮೆಡಿಕಲ್ ಆಂಕಾಲಜಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಎಲ್ಲ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಒಂದು ಪ್ರಿಯಾಂಬಲ್ ಕೊಡಬೇಕಾಗಿದ್ರೆ, ನಮ್ಮದು ಯೂನಿವರ್ಸಿಟಿ ಸ್ಟಾರ್ಟ್ ಆಗಿದ್ದು 2008. ಅದಕ್ಕೆ ಮುಂಚೆನೇ 20 years earlier ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಇತ್ತು. ಬಟ್ ನಾವು ಯೂನಿವರ್ಸಿಟಿ ಆಗಿ ಡಿಕ್ಲೇರ್ ಆಗಿದ್ದು 2008. ಆವತ್ತಿದ್ದು ನಾವು ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಇನ್ನು ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್. ಆದರೆ ನಾನು ಬಂದ ಮೇಲೆ 2016 ನಾವು ವಿ ಮೇಡ್ ಇಟ್ ಆಸ್ ಎ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಸೆಂಟರ್ ಅಂತ ನಾವು ಇಲ್ಲಿ ಮಾಡಿದ್ವಿ. ಆಂಕಾಲಜಿ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಪಾತಿರ್ದು ಹೊಸ ಸಂಸ್ಥೆಡು ರೇಡಿಯೋಥೆರಪಿ ಬೊಕ್ಕ ನ್ಯೂಕ್ಲಿಯರ್ ಮೆಡಿಸಿನ್ ವಿಭಾಗಲೇನು ಸೇರ್ಸಾವುಂಡು. ಸಮಗ್ರ ಕ್ಯಾನ್ಸರ್ ಮರ್ದದ ಮೂಲಭೂತ ಸೌಕರ್ಯ ಉಂಡು ದೆಕಾದ ಟಾಟಾ ಟ್ರಸ್ಟ್ ಅನುದಾನ ಒದಗಾದ ಜತೆ ಸೇರಿಗೆ ಕೊಡ್ತುಂಡು. 26,000 ಚದರಾಡಿ ಜಾಗಿಡ್ ಈ ಜುಲೇಖಾ ಆಂಕಾಲಜಿ ಕೇಂದ್ರ ಕಟ್ಟಿದಂಡು. ಆಜಿ ಮಾಳಿಗೆದ ಕಟ್ವಣ ಕಟ್ಟಿದಂಡು. ರಡ್ ರೇಡಿಯೋಥೆರಪಿ ಬಂಕರ್ ಒಂಜಿ ಬ್ರಾಕಿಥೆರಪಿ ಬಂಕರ್ ಉಂಡು. ಟ್ರೂಬ್ರೀಮ್ ರೇಡಿಯೋಥೆರಪಿ ಯಂತ್ರನು ಕ್ಯಾನ್ಸರ್ಗ್ ಗಳಸೊಂದುಂಡು. ವಿಕಿರಣ ಮರ್ದಲೆಗ್ 6 ಡಿಗ್ರಿದ ಬೇತನೆ ಬೆಡ್ ಪಾಡ್ತುಂಡು. ಪಿಇಟಿ ಸಿಟಿ ಸ್ಕ್ಯಾನರ್ ಸೇರ್ನಂಚ ಬೇತನೆ ನ್ಯೂಕ್ಲಿಯರ್ ಮೆಡಿಸಿನ್ ವ್ಯವಸ್ಥೆ ಉಂಡು. ಕಿಮೋಥೆರಪಿ ತೂವನರೆ 10 ಹಾಸಿಗೆಲೆನ ಡೇ ಕೇರ್ ಸೌಕರ್ಯ ಮಲ್ತದುಂಡು. ಇಡೀ ಯೋಜನೆನು ಅಲಮೇಲು ಚಾರಿಟಬಲ್ ಫೌಂಡೇಶನ್ ಟಾಟಾ ಟ್ರಸ್ಟ್ಲು ಕಾರ್ಯಗೂ ಕನದುಂಡು. ಜುಲೇಖಾ ಏನಪೋಯ ಆಂಕಾಲಜಿ ಸಂಸ್ಥೆಡು ಅಂತಾರಾಷ್ಟ್ರೀಯ ಮಟ್ಟಡು ತರಬೇತಿ ದೆತ್ತೊನ್ನ ಆಂಕಾಲಜಿಸ್ಟ್ಲೆನ ಕೂಟ ಕಮ್ಮಿ ಖರ್ಚಿಡು ಮರ್ದು ಕೊರ್ಪುನ ವ್ಯವಸ್ಥೆ ಮಲ್ತದನೆಂದು ಡಾಕ್ಟರ್ ಜಲಾಲುದ್ದೀನ್ ಪಂಡೆರು. Enopoya Institute of Oncology. As you all know, Tata Trust is a very well-known philanthropic society which has been with the aim to make cancer-free India, has established many cancer centers across India, and one of them we are lucky that they also identified Enopoya and has collaborated and given us such a very good infrastructure. ಆಂಕಾಲಜಿ ವಿಭಾಗದ ಅಚ್ಯುತ ನಾಯಕ್, ಡಾಕ್ಟರ್ ರಾಜೇಶ್ ಕೃಷ್ಣ, ಡಾಕ್ಟರ್ ರೋಹನ್ ಶೆಟ್ಟಿ ಬೊಕ್ಕ ಅರುಣ್ ಎಸ್ ನಾಥ್ ಸುದ್ದಿ ಕೊಟ್ಟೊಡಿದ್ದರು. ಭಾರತೀಯ ಪರಂಪರೆ ಬೊಕ್ಕ ಹಿಂದೂ ಪರಂಪರೆ ಒಂಜಾದು ಪೊಡಾಯಿನ ಅಗತ್ಯ ಇತ್ತೆ ದುಂಬುಡ್ಲ ಹೆಚ್ಚ ಉಂಡು ಜಾಗೋ ಭಾರತ್ ಪುಗಾರ್ತೆದ ವಾಗ್ಮಿ ಚಕ್ರವರ್ತಿ ಸೂಲಿಬೇಲೆ ಪಂತೆರ ಕುಡ್ಲದಪುರ ಭವನಡು ಗುರುವಾರ ನಡತಿನ ಸ್ವರುಣ್ ಸ್ಮರಣಾಂಜಲಿ ಕಾರ್ಯಕ್ರಮಟ್ಟು 6 ದಿಕ್ಷೂಚಿ ಭಾಷಣ ಮಲ್ತೆರು. ಸನಾತನ ನಾಟ್ಯಾಲಯದ ನಿಲೇಟ್ ಗುರುವಾರ ಕುಡ್ಲದ ಪುರಭವನಡು ಸ್ವರುಣ್ ಸ್ಮರಣಾಂಜಲಿ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರು. ಸನಾತನ ನಾಟ್ಯಾಲಯದ ನಿರ್ದೇಶಕರು ಚಂದ್ರಶೇಖರ ಶೆಟ್ಟಿ ಎತ್ಕೊಂಡೆರು. ವಿಧಾನ ಪರಿಷತ್ ದುಂಬದ ಸದಸ್ಯರು ಗಣೇಶ್ ಕಾರ್ಣಿಕ್ ಸ್ವರುಣರನ್ನು ನಿಂಪು ಮಲ್ತುನ್ನ ಭಾಷಣ ಮಲ್ತೆರು. ಸ್ವರುಣ್ ಏನು ನನ್ನ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರಿದ್ದಾನೆ, ಯಾವ ಆತ್ಮೀಯತೆ ನನಗೂ ಮತ್ತು ಅವನಿಗೆ ಬೆಳೆದು ಬಂದಿತ್ತು, ಅದು ಇನ್ನೊಬ್ಬರಿಂದ ಸಿಕ್ಕಿಲ್ಲ ಖಂಡಿತವಾಗಿ. ಬಹುಶಃ ನಿಮ್ಮೆಲ್ಲರ ಪರವಾಗಿ ನಾನು ಸುರೇಶ ದಂಪತಿಗಳಿಗೆ ಇಷ್ಟೇ ಹೇಳ್ತೇನೆ, ನಾವೆಲ್ಲ ನಿಮ್ಮೊಂದಿಗಿದ್ದೇವೆ. ಸ್ವರುಣ್ ಯಾವತ್ತೂ ನಮ್ಮೊಟ್ಟಿಗಿರ್ತಾನೆ. ಸನಾತನ ನಾಟ್ಯಾಲಯದ ಎಲ್ಲ ಚಟುವಟಿಕೆಗಳಲ್ಲಿ ಸ್ವರುಣ್ ಮತ್ತು ಸ್ವರುಣ್ನ ನೆನಪು, ಆತನ ಕೊಡುಗೆ ಯಾವತ್ತೂ ನಮ್ಮೊಂದಿಗೆ ಇರುತ್ತೆ. ನಮ್ಮೆಲ್ಲರಿಗೆ ಸ್ವರುಣ್ ಆತ್ಮೀಯ ಒಬ್ಬ ವ್ಯಕ್ತಿಯಾಗಿಯ ಅಥವಾ ಅವನ ವ್ಯಕ್ತಿತ್ವದಿಂದಲ ಆಲೋಚನೆ ಮಾಡಿಕೊಂಡು ಅವನ ವ್ಯಕ್ತಿತ್ವದ ಆ ಯಾವ ಅಂಶಗಳು ನಮ್ಮ ಹೃದಯವನ್ನು ತಟ್ಟಿದೆ, ಅದು ನಮ್ಮ ಜೀವನದ ಒಂದು ಭಾಗ ಆದರೆ, ಅದನ್ನು ನಾವು ಪ್ರತಿಬಿಂಬಿಸಿದರೆ, ಅದರೊಂದಿಗೆ ಬದುಕಲಿಕ್ಕೆ ಪ್ರಯತ್ನ ಮಾಡಿದರೆ ಬಹುಶಃ ಅದೇ ನಿಜವಾದ ಅರ್ಥದಲ್ಲಿ ಈ ಸ್ಮರಣಾಂಜಲಿ ಕಾರ್ಯಕ್ರಮ ಅಂತ ಅಂದ್ಕೊಳ್ತೀನಿ.
ಜಾಗೋ ಭಾರತ್ ಪುಗಾರ್ತಿದ ವಾಗ್ಮಿ ಅಂಕಣಗಾರರು ಚಕ್ರವರ್ತಿ ಸೂಲಿಬೇಲೆ ದಿಕ್ಸೂಚಿ ಭಾಷಣ ಮಲ್ತೆರು. ಭಾರತೀಯ ಪರಂಪರೆನು ಜೋಕ್ಲೆಗೆ ತಿರಿಪಾದ ಕೊರಿಯರೆ ಕಾಳಜಿ ವಹಿಸುಡು ಬಜಿ ಹೋಂವರ್ಕ್ ಮಲ್ತದು ಕುಲ್ಲುನತ್ತು ಪಾಟುಡು ಎಂಚಿನ ಉಂಡುಂದು ತುವ್ವಡು ಭಾರತೀಯ ಪರಂಪರೆ ಬೊಕ್ಕ ಹಿಂದೂ ಪರಂಪರೆ ಒಂಜಾದು ಉಪ್ಪುಡಾಯಿನ ಅಗತ್ಯ ದುಂಬುಡ್ಲ ಹೆಚ್ಚ ಇತ್ತೆ ಉಂಡು ಮಾತಿರ್ಲ ಒಟ್ಟಾದು ಪುಡತದು ಆಳು ನಕ್ಲಿನ ಎದುರುನ್ ತೊಡುಂದು ಸೂಲಿಬೇಲೆ ಪಂಡಿರು. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ನೈನಂ ಛಿಂದಂತಿ ಶಸ್ತ್ರಾಣಿ, ಈ ಆತ್ಮವನ್ನ ಶಸ್ತ್ರಗಳು ಕತ್ತರಿಸಲಾರವು. ನೈನಂ ದಹತಿ ಪಾವಕ, ಇದನ್ನು ಬೆಂಕಿಯಿಂದ ಸುಡಲಿಕ್ಕೆ ಸಾಧ್ಯವಿಲ್ಲ. ನ ಚೈನಂ ಕ್ಲೇದಯಂತ್ಯಾಪೋ, ನೀರಿನಿಂದ ಇದನ್ನು ಅದ್ದಿ ಇದನ್ನು ತಂಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಶೋಷಯತಿ ಮಾರುತಃ, ಗಾಳಿ ಇದನ್ನು ಒಣಗಿಸಲಾರದು. ಯಾವುದು? ಅವಿನಾಶಿಯಾಗಿರುವಂಥ ಆತ್ಮ. ಇವತ್ತು ನಮ್ಮ ಜೊತೆಗಿರದೇ ಇರುವಂಥದ್ದು ಸ್ವರುಣನ ದೇಹ ಮಾತ್ರ. ಆದರೆ ಸೂಕ್ಷ್ಮ ಶರೀರಿಯಾಗಿ ಆತ ಇಲ್ವಾ ಅಂತ ಕೇಳಿದರೆ ಇದ್ದಾನೆ ಅಂತ. ಹೀಗಾಗಿ ಸ್ವರುಣನ ನೆನಪಿಸ್ಕೊಂಡಾಗ ಈಗಲೂ ಕೂಡ ಕಣ್ಣೀರು ಬರುತ್ತೆ. ಯಾಕೆ ಕಣ್ಣೀರು ಹಾಕಿದ್ರು ಚಂದ್ರಶೇಖರ್ ಶೆಟ್ಟರು ಅಂತಂದರೆ, ಸೂಕ್ಷ್ಮ ರೂಪಿಯಾಗಿ ಇವತ್ತಿಗೂ ಸ್ವರುಣ್ ಇರ್ತಾನೆ. ಈ ಥರದ ಚಟುವಟಿಕೆಗಳು ನಡೆದಾಗ ಆತ್ಮಸ್ವರೂಪದಲ್ಲಿ ಕಾಣಿಸಿಕೊಳ್ಬಹುದೇನೋ, ತಿರುಗಾಡ್ತಾ ಇರ್ಬೋದೇನೋ ಎನ್ನೋ ಭಾವನೆಯಿಂದ ಅದನ್ನು ನಂಬಿಕೊಂಡು ಬದುಕುವಂಥ ಶ್ರೇಷ್ಠ ಹಿಂದೂ ಸಮಾಜ ನಮ್ಮದ್ದಾಗಿರೋದ್ರಿಂದ ದುಃಖಕ್ಕೆ ಅವಕಾಶವಿಲ್ಲ, ಮುಂದೆ ಹೋಗ್ಲಿಕ್ಕೆ ಮಾತ್ರ ನಮ್ಗೆ ಅವಕಾಶ ಇರುವಂಥದ್ದು. ಶಾರದಾ ಬರವು ಸಂಸ್ಥೆಯಲ್ಲಿನ ಗುರ್ಕಾರ್ಯರು ಪ್ರೊಫೆಸರ್ ಎಂಬಿ ಪುರಾಣಿಕರು, ಸ್ವರುಣ್ ಸೇವಾ ಪ್ರತಿಷ್ಠಾನದ ಗುರ್ಕಾರ್ಯರು ಸುರೇಶ್ ರಾಜ್, ಕಲಾವಿದರು ಶುಭಾಮಣಿ ಶೇಖರ್, ವಿದುಷಿ ಶಾರದಮಣಿ ಶೇಖರ್, ವಿದುಶ್ರೀ ಶ್ರೀಲತಾ ನಾಗರಾಜ್ ಪಾಲ್ದೆತ್ತುಂಡಿರು. ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದ ನಿಲೆಟ್ ಬರ್ಪಿವಾರ ಉಳ್ಳಾಲ ಉಳಿಯಾದ ಶ್ರೀ ಉಳ್ಳಾಲ್ದಿ ಧರ್ಮರಸೆರ್ನ ಕ್ಷೇತ್ರಗೂ ಪೋದು ಸಮೀಕ್ಷೆ ನಡಪಾದು ಕ್ಷೇತ್ರದ ಕೆದು ಅಭಿವೃದ್ಧಿ ಮಲ್ಪುವಂದು ಪ್ರಾಧಿಕಾರದ ಗುರ್ಕಾರ್ಯರು ರವಿಶಂಕರ್ ಮಿಜಾರ್ ಪಂತೆರು. ಕ್ಷೇತ್ರ ಜೀರ್ಣೋದ್ಧಾರ ಸಮಿತಿದಕ್ಕಲು ಕ್ಷೇತ್ರದ ಕೆದು ಅಭಿವೃದ್ಧಿಗೆ ಶುಕ್ರವಾರ ಅನುದಾನ ಕೇಂದ್ರ ಭಿನ್ನಾಯ್ತೊನ್ನ ಪೊರ್ತುಡು ಆರ್ಪಾತಿರಿಯರು. ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸೆರ್ನ ಕ್ಷೇತ್ರ ಮೂಡಾಯಿ ಮಾಡ ಪಡ್ಡೈ ಮಾಡ ಬಂಡರದಿಲ್ಲು ನಾಗಾಲಯ ಬೊಕ್ಕ ಕೆರೆ ಜೀರ್ಣೋದ್ಧಾರಗೂ ಸಂಕಲ್ಪ ಮಲ್ತದ ಕಾರ್ಯಗೂ ಜೈದೇರು. ಅಂಚಾದು ಕೆರೆ ಅಭಿವೃದ್ಧಿಗೂ ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ್ದು ಅನುದಾನ ಒದಗಾಯರಕೇನೊಂದು ಶುಕ್ರವಾರ ಜೀರ್ಣೋದ್ಧಾರ ಬೊಕ್ಕ ವ್ಯವಸ್ಥಾಪನಾ ಸಮಿತಿ ದಕ್ಲು ಪ್ರಾಧಿಕಾರದ ಗುರ್ಕಾರ್ಯರು ರವಿಶಂಕರ್ ಮಿಜಾರ್ರೆಗ್ ಭಿನ್ನಾಯ್ತೊನ್ನ ಓಲೆ ಕೊಡ್ದು ಪಾತ್ರಕತೆ ನಡಪಾಯಿರು. ಈ ಪೊರ್ತುಡು ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ರವಿಶಂಕರ್ ಮಿಜಾರ್ ಪಾತಿರ್ದು ಉಳ್ಳಾಲ ಉಳಿಯ ಉಳ್ಳಾಲ್ದಿ ಧರ್ಮರಸೆರ್ನ ಕ್ಷೇತ್ರದಕ್ಕಲು ಕಮಿಷನರ್ ಭಾಸ್ಕರ್ ಎತ್ತದು ಕ್ಷೇತ್ರದ ಕೆದು ಅಭಿವೃದ್ಧಿ ಬಗೆಟ್ ಚರ್ಚೆ ಮಲ್ತಿದರು. ಬರ್ಪನ ವಾರ ತಾನು ಭೇಟಿ ಕೊರ್ದು ಸಮೀಕ್ಷೆ ನಡಪಾದ ಇಂಜಿನಿಯರ್ಲೇನು ಸೇರಾ ಒಂದು ಕೆರೆ ಇಡಿ ಅಭಿವೃದ್ಧಿ ಮಲ್ಪರೆ ಉಲ್ಲಾನ್ ಪಂಡಿರು. ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದ ಸುತ್ತುಡು 40 ಕೆದುಕ್ಲೇನು ಅಭಿವೃದ್ಧಿಗೆ ಕೈಕದೆತ್ತೊಂದ ಅವಿಟ್ಟು 22 ತಾತು ಕೆರೆ ಅಭಿವೃದ್ಧಿ ಆವೊಂದುಂಡು. ಕೆಲವು ಬುಳಿಚಿಲಾದ ಲೋಕಾರ್ಪಣೆ ಆತಲ. ಕುಡ್ಲ ಕ್ಷೇತ್ರುಡ್ಲ ತೊಕ್ಕೊಟ್ಟು ಬಾಗುನು ಸೇರ್ಸಾ ಒಂದು ಸಮೀಕ್ಷೆ ಮಲ್ತದ ಅಭಿವೃದ್ಧಿ ಕಾರ್ಯ ಕೈಕದೆತ್ತನುಂಡು. ಪಾರ್ಕ್ಲಿನ ಅಭಿವೃದ್ಧಿ ಮಲ್ತದ ಪೊರ್ಲು ಮಲ್ಪುಣೊಂದು ರವಿಶಂಕರ್ ಮಿಜಾರ್ ಪಂಡಿರು. ಈ ಕೆರೆಯ ಅಭಿವೃದ್ಧಿಗೆ ನಾವು ಮೂಡ ಇವತ್ತು ಕೈಯಾಗಿ ಯೋಜನೆ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಇವತ್ತು ಬರುವ ವಾರದಲ್ಲೇ ಆ ಒಂದು ಕ್ಷೇತ್ರಕ್ಕೆ ನಾವು ಭೇಟಿ ಕೊಟ್ಟು ಸಮೀಕ್ಷೆಯನ್ನು ಮಾಡಿಕೊಂಡು ನಮ್ಮ ಇಂಜಿನಿಯರ್ಗಳ ಮುಖಾಂತರ ಈ ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನು ತಗೊಳ್ಳಿಕ್ಕೆ ಮುಂದಿನ ದಿವಸದಲ್ಲಿ ನಾವು ತಯಾರಾಗ್ತಾ ಇದ್ದೇವೆ. ಆ ಕ್ಷೇತ್ರಕ್ಕೆ ಯಾವ ರೀತಿಯ ಕೆರೆಯ ಅಭಿವೃದ್ಧಿ ಬೇಕು, ಆ ಕೆರೆಯ ಅಭಿವೃದ್ಧಿಯನ್ನು ಸಾರ್ವಜನಿಕರ ಉಪಯೋಗಕ್ಕೆ ತಕ್ಕುದಾಗಿ ಮಾಡಿ ಆ ಕ್ಷೇತ್ರದ ಆ ದೈವದ ಎಲ್ಲ ಕೆಲಸ ಕಾರ್ಯಗಳನ್ನು ಕೆರೆಯ ಒಂದು ಸಂಪೂರ್ಣ ಜೀರ್ಣೋದ್ಧಾರ ಮಾಡುವ ಮುಖಾಂತರ ಮೂಡ ಇವತ್ತು ಕೆಲಸವನ್ನು ಕೈಗೊಳ್ಳಲಿಕ್ಕೆ. ಹಾಗೆಯೇ ಮಂಗಳೂರಿನ ಸುತ್ತಮುತ್ತಲಿನ ಸುಮಾರು ಮೂಡದ ವತಿಯಿಂದ ಸುಮಾರು 40 ಕೆರೆಗಳು ಈಗಾಗಲೇ ನಾವು ಕೈಗೆತ್ತಿಕೊಂಡಿದ್ದೇವೆ. ಇದರಲ್ಲಿ ಸುಮಾರು 20-22 ಕೆರೆಗಳು ಈಗ ಸಂಪೂರ್ಣವಾಗಿ ನಾವು ಕೆಲಸ ಕಾರ್ಯಗಳನ್ನು ಮುಗಿಸಿದ್ದೇವೆ. ಇನ್ನು ಈಗಾಗಲೇ ನಾವು ಸುಮಾರು 3-4 ಕೆರೆಗಳನ್ನು ಲೋಕಾರ್ಪಣೆ ಮಾಡಿದ್ದೇವೆ. ಮುಂದಿನ ದಿವಸದಲ್ಲಿ ಮಂಗಳೂರು ನಗರ ದಕ್ಷಿಣ, ಉತ್ತರ, ಮುಲ್ಕಿ ಮುಡಿಗುದ್ರೆ ಕ್ಷೇತ್ರ, ಅದೇ ರೀತಿ ಮಂಗಳೂರು ಕ್ಷೇತ್ರದಲ್ಲಿ ಇವತ್ತು ನಾವು ಮಾಡಿದಂತಹ ಕೆರೆಗಳನ್ನು ಲೋಕಾರ್ಪಣೆ ಮಾಡುವ ಮುಖಾಂತರ ನಮ್ಮ ಕೆರೆ ಅಭಿವೃದ್ಧಿ ಏನು ಕೆಲಸ ಕಾರ್ಯಗಳು ಆಗಿದೆ ಅದನ್ನು ಸಾರ್ವಜನಿಕರ ಉಪಯೋಗಕ್ಕೆ ಬೇಕಾಗಿ ಮೂಡ ಇವತ್ತು ಬಿಡುಗಡೆ ಮಾಡ್ತಾ ಇದೆ.
ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಗುರ್ಕಾರ್ಯರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಗುರ್ಕಾರ್ಯರು ಚಂದ್ರಹಾಸ್ ಪಂಡಿತ್ ಹೌಸ್, ಉಳ್ಳಾಲ ಉಳಿಯದ ಉಳ್ಳಾಲ್ದಿ ಧರ್ಮರಸಿರ್ನ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ರಮೇಶ್ ಮೆಂಡನ್, ಪ್ರಧಾನ ಸಂಚಾಲಕಿಯರು ರವಿಶಂಕರ್ ಸೋಮೇಶ್ವರ, ಪ್ರಧಾನ ಕಾರ್ಯಂತಿರು ಸುಂದರ ಉಳಿಯ, ಮುಕ್ತೇಸರಿರು ಲಕ್ಷ್ಮಣ ಹೊಯ್ಗೆ, ಜೀರ್ಣೋದ್ಧಾರ ಸಮಿತಿದ ರವಿ ಒಡಿಯೂರು, ಪ್ರಚಾರ ಸಮಿತಿದ ಜಯಂತ್ ಉಳ್ಳಾಲ, ಅಶ್ವಿನ್ ರಾಜ್ ಮಲ್ಮಠ ಒಟ್ಟಿಗಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆದ ಪುದರ್ಪೋಯಿ ನಾದಸ್ವರ ವಿದ್ವಾಂಸರಾಯಿನ ನಾಗೇಶೇ ಬಪ್ಪನಾಡು ಮೇರೆನು ಚೆನ್ನೈದ ನಾದಸ್ವರ ಸೆಲ್ವಂ ಪ್ರಶಸ್ತಿಗೆ ಅಜತದಿತ್ತದು ತಮಿಳುನಾಡಿನ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಪ್ರಶಸ್ತಿ ಪ್ರದಾನ ಮಲ್ತೆರು. ಪುಗಾರ್ತೆದ ನಾದಸ್ವರ ವಿದ್ವಾಂಸರಾಯಿನ ಶ್ರೀ ನಾಗೇಶೇ ಬಪ್ಪನಾಡು ಮೇರು ನಾದಸ್ವರ ಸೆಲ್ವಂ ಪ್ರಶಸ್ತಿಗೆ ಸಂದಿದರು. ಚೆನ್ನೈದ ಪ್ರತಿಷ್ಠಿತ ಮುತ್ತಮಿಳ್ ಪೆರುವಾಯಿ ಫೌಂಡೇಶನ್ದ ವತಿರ್ದು ನಡತಿನ ಕಾರ್ಯಕ್ರಮಟ್ಟು ತಮಿಳುನಾಡಿನ ಮುಖ್ಯಮಂತ್ರಿ ಶ್ರೀ ಎಂಕೆ ಸ್ಟಾಲಿನ್ ಮೇರು ನಾಗೇಶೇ ಬಪ್ಪನಾಡು ಮೇರೆಗೆ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೆರು. ಚೆನ್ನೈಡ್ ನಡತಿನ ಈ ಕಾರ್ಯಕ್ರಮಟ್ಟು ಗಣ್ಯಾತಿ ಗಣ್ಯರು ಪಾಲ್ಪಡೆದಿದ್ದರು. ಕುಡ್ಲದ ಪುರಭವನುಡು ಗುರುವಾರ ನಡತಿನ ಸ್ವರುಣ್ ಸ್ಮರಣಾಂಜಲಿ ಕಾರ್ಯಕ್ರಮಟ್ಟು ಕಲಾವಿದರು ಶುಭಮಣಿ ಚಂದ್ರಶೇಖರ್ ಬೊಕ್ಕ ಸನಾತನ ನಾಟ್ಯಾಲಯದ ವಿದೂಷಿ ಶಾರದಾಮಣಿ ಶೇಖರ್ ಬೊಕ್ಕ ವಿದೂಷಿ ಶ್ರೀಲತಾ ನಾಗರಾಜ್ ಶಿಷ್ಯರೆಡ್ದು ಭರತನಾಟ್ಯ ಕಾರ್ಯಕ್ರಮ ಮೂಡ್ದು ಬತ್ತಂಡ ಐತ ಒಂಜಿ ಪೊರ್ಲು ಕ್ಯಾಮರಾ ಕಣ್ಣಡ್ದು ಇತ್ತೆ ನಿಕ್ಲೆನ ಕಣ್ಣದುಂಬುಗು. பகதி ஹரே கிண தொம் ஹரே கிண தொம் ஹரே கிண தொம் க ரே சாலி பசா நீ பகதி சரே கபதி தகன தந்தனானாய் தந்தனானா புரே தந்தனானா ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಬೊಕ್ಕ ಆಮಂತ್ರಣ ಪರಿವಾರದ ಒಟ್ಟು ಸೇರಿಕೆಡು ಐತಾರ ಕಾಂಡೆ ಒರ್ಮ ಗಂಟೆಗೂ ಕುಡ್ಲದ ಉರ್ವಸ್ಟೂರು ತುಳು ಭವನಡು ತುಳು ಸಿಂಗಾರ ಐನ್ನೆ ಪಂತೋ ಅಟ್ಟಣೆ ಮತದನಂದು ತುಳು ಅಕಾಡೆಮಿದ ಪ್ರಕಟಣೆ ತೆರಿಪಾದರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.